ಕೂಕ ಪಲ್ಯ ಮಾಡ್ತೇನೆ. ಇದು ಕೂಕಕ್ಕೆ ಸಾಂಬ್ರಾಣಿ ಸಹ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದಕ್ಕೆ ಸಿಪ್ಪೆ ತೆಗೆದು ನೋಡಿ, ಹೀಗೆ ಸಿಪ್ಪೆ ತೆಗೆಯುವುದು. ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕಬೇಕು, ಇಲ್ಲದಿದ್ರೆ ಕಪ್ಪಾಗ್ತದೆ ಕೂಕ. ಹೀಗೆ ತೆಗೆದು ಸಿಪ್ಪೆ ತೆಗೆದು ನೀರಿನಲ್ಲಿ ಹಾಕಬೇಕು. ಮತ್ತೆ ಹೀಗೆ ಅದು ಕೊಯ್ಯುವಾಗ ನಾನು ವಿಡಿಯೋ ತೋರಿಸ್ತೇನೆ ನಿಮಗೆ. ಸಹ ಪೂರ ಕೊಯ್ಬೇಕದು. ನೀರಿನಲ್ಲಿ ಹಾಕ್ತೇನೆ ಇದು ನಾನು. ಕೂಕ ಸಿಪ್ಪೆ ತೆಗೆದಾಯ್ತು, ಈಗ ಕೊಯ್ತೇನೆ ಇದು. ತೆಂಗಿನ ಎಣ್ಣೆ ಹಾಕಿದ್ದೇನೆ. ಈಗ ಸಾಸಿವೆ ಹಾಕ್ತೇನೆ ಕೂಕ ಪಲ್ಯಕ್ಕೆ. ಎರಡು ಮೆತ್ತೆ ಹಾಕ್ತೇನೆ. ಸ್ವಲ್ಪ ಹಿಂಗಿನ ಹುಡಿ ಹಾಕ್ತೇನೆ. ಮೆಣಸು ಹಾಕ್ತೇನೆ ಒಗ್ಗರಣೆ. ಉಪ್ಪು ಹಾಕ್ತೇನೆ. ಈಗ ಮುಚ್ಚಿಡ್ತೇನೆ. ನೀರು ಹಾಕೋದು ಬೇಡ, ಎಣ್ಣೆಯಲ್ಲೇ ಅದು ಹುರಿಬೇಕದು. ಕೂಕ ಪಲ್ಯ ಆಯಿತು. ಈಗ ಸ್ವಲ್ಪ ತೆಂಗಿನಕಾಯಿ ಹೂ ಹಾಕ್ತೇನೆ ಅದಕ್ಕೆ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.